ಊರಿನಲ್ಲೊಂದು ದೇಗುಲ ವಿದ್ಯಾಲಯ ಇದ್ದಲ್ಲಿ ಅದರ ಸೊಬಗೆ ಬೇರೆ. ಆದರೆ ಈ ಊರಿನ ಶಾಲೆ ಪಾಳು ಬಿದ್ದಿದೆ. ಅನಾಥವಾಗಿರುವ ಶಾಲೆಯ ಸ್ಥಿತಿ ಮರುಕ ಹುಟ್ಟಿಸುವಂತಿದೆ. ಚಿಣ್ಣರ ಚಿಲಿಪಿಲಿ ನಾದ ಕೊನೆಗೊಂಡಿದೆ. ಶಾಲೆಯ ಗಂಟೆ ಅನಾಥವಾಗಿ ಬಿದ್ದುಕೊಂಡಿದೆ. ನಾಮಫಲಕ ಕಳಚಿ ಬಿದ್ದಿದೆ. ಶಾಲೆಯ ಸುತ್ತ ಗಿಡ ಗಂಟಿಗಳು ಬೆಳೆದು ನಿಂತಿದೆ. ಶೌಚಾಲಯ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ. ವಿಶಾಲವಾದ ಮೈದಾನ, ಸುಸಜ್ಜಿತವಾದ ಉಪಕರಣ ಎಲ್ಲವೂ ಹುಲ್ಲು ಕಡ್ಡಿಗಳಿಂದ ಮುಚ್ಚಿ ಹೋಗಿದೆ. ಇದು ಶಂಕರನಾರಾಯಣ ಗ್ರಾಮದ ಕೌಲಾಳಿ ಸಮೀಪದ ಕಾಜಾಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೋಟ. 2015-16ನೇ ಸಾಲಿನಲ್ಲಿ ಶಾಲೆಯಲ್ಲಿ 8 ಮಕ್ಕಳಿದ್ರು. 2016-17ನೇ ಸಾಲಿನಲ್ಲಿ ಮಕ್ಕಳ ದಾಖಲಾತಿ ನಡೆದಿರಲಿಲ್ಲ. 2017-18ನೇ ಸಾಲಿನಲ್ಲಿ ಶಾಲೆಗೆ ಬೀಗ ಬಿದ್ದಿತ್ತು. ಅಲ್ಲಿಂದ ಇಲ್ಲಿಯ ತನಕ ಶಿಕ್ಷಣ ಇಲಾಖೆ ಇತ್ತ ಕಣ್ಣೆತ್ತಿಯೂ ನೋಡಿಲ್ಲ ಎನ್ನುವುದಕ್ಕೆ ಶಾಲೆಯ ಈಗಿರುವ ಸ್ಥಿತಿ ಸ್ಪಷ್ಟ ನಿದರ್ಶನವಾಗಿದೆ. ಇಂದಿಗೂ ಮಣ್ಣಿನ ಹಾದಿಯಿಂದ ಕೂಡಿರುವ ಈ ಊರಿಗೆ ಶಾಲೆ ಆಧಾರವಾಗಿತ್ತು. 1960ರಲ್ಲಿ ಕವಲಾಳಿಯ ವೈದ್ಯ ಕುಟುಂಬಿಕರು, ಊರ ಹಿರಿಯರು ಸಂಕಷ್ಟಗಳ ನಡುವೆ ಸ್ಥಾಪಿಸಿದ್ದ ಈ ಶಾಲೆ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿದೆ. ಸುಸಜ್ಜಿತ ಕಟ್ಟಡ, ಅಕ್ಷರ ದಾಸೋಹ, ಮುಖ್ಯ ಶಿಕ್ಷಕರ ಕೊಠಡಿ, ನಲಿ ಕಲಿ ಕೊಠಡಿ, ಕುಡಿಯುವ ನೀರಿನ ಬಾವಿ, ಸುತ್ತಲೂ ಕಾಂಪೌಂಡ್ ಅನ್ನು ಹೊಂದಿದೆ. ಯಾವಾಗ ಶಾಲೆ ಚಲನೆ ಕಳೆದುಕೊಂಡಿತೋ ಈ ಎಲ್ಲಾ ವ್ಯವಸ್ಥೆಗಳೀಗ ಮೂಲೆಗುಂಪಾಗಿದೆ.